ಅಡಿಗೆ ತಯಾರಿ ಆಗುന്നുണ്ട്. ಸಂಜೆ ಕಾಣ ಜಾಬರ್ ಸಂಜೆ ಕಾಣೆ ಕಾಣ ಬಂದದ ವಿಡಿಯೋ ಒಂದೊಂದಲ್ಲಿ ಪೂರಾ ವಾಲಂಟಿಯರ್ಸ್ ಪೂರಾ ಜಾಬರದಲ್ಲಿ ಬಲ್ಲೆ 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 ಜೋಕು ಬಲ್ಲೆ ಗುಡ್ ಮಾರ್ನಿಂಗ್ ಈಗ ಜಸ್ಟ್ ಒಂದು ಹಾಯ್ ನಮಸ್ತೆ ಅಂಚಿದ್ದು ಈ ಒಂದು ಫಂಕ್ಷನ್ದ ಸ್ಟಾರ್ಟಪ್ನ ಕೊಡ್ತಾಂಡು ಐದೊಟ್ಟಿಗೆ ನಮ್ಮ ಸುಧರತ್ನ ಯಾನು ಆಲ್ರೆಡಿ ಒಂದು ವಿಡಿಯೋ ಬಂದಿತ್ತು ನಮಗೆ ಕ್ಲಾಸ್ಮೇಟ್ ಅಲ್ಲಿ ಒಂಜಿ ಆರ್ಟ್ದ ಒಂಜಿ ಎಕ್ಸಿಬಿಷನ್ ನಿಂತ ದೀತೇನೆ ಶಾಲೆದ ನೆಟ್ಟು ಅಂಚ ಅವೇನು ಜಸ್ಟ್ ತೋಚ್ಬವೆ ಸುಧಾ ನಮಸ್ತೆ ಹೇಗಿದ್ದೀ ನಿಮ್ಮ ಆರ್ಟ್ ಒಂದೇ ನಿಮಿಷ ಎಕ್ಸಿಬಿಷನ್ ನಿಮ್ಮದು ಆರ್ಟಿನ ಬಗ್ಗೆ ಇದು ಎಷ್ಟು ಸಮಯ ಮುಂಚಿತ ಮಸ್ತ್ ಉಂಡು ಯಾನು ಒಂಜೊಂಜಿ ಡೀಟೇಲ್ ಅದು ತೋಚ್ಪಾವ ಒಂದು ನಿಮಿಷ ನಮ್ಮ ನಾಗರಾಜ್ ಭಾಯ್ ಇವೆಂಟ್ ಐತೆ ಇನ್ನಿತ MC ಬಂದು ಆ ಎರಡು ಪಾತ್ರ ಬರೋದು ಆಯ್ತು ದಿವ್ಯ ಬರೋದು ಬಾಲುಲ್ಲೇರು ಅಲ್ಲೇ ನಮಸ್ತೆ 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 ಬಾರಿ ಒಂಜಿ ಮೆಮೊರೇಬಲ್ ಡೇ ಜನವರಿ 23 ನಮ್ಮ ಕಾತೊಂದಿತ್ತಿನ ಅಂಚಿನ ದಿನ ಬೈದನು ಸೊ ಪೂರ ಓಲ್ಡ್ ಸ್ಟೂಡೆಂಟ್ ಆಗ್ಲು ಬರೋದಿಲ್ಲ ನಾನೊಂಜಿ ಕೆಲವೇ ಕ್ಷಣ ನಮ್ಮ ಈ ಒಂಜಿ ಪೊರ್ಲುದ ಶಿಕ್ಷಕೇತರ ಸಿಬ್ಬಂದಿಲೆಗೆ ಸನ್ಮಾನ ಕಾರ್ಯಕ್ರಮ ಅಂಚಿನ ಸಾಂಸ್ಕೃತಿಕ ಕಾರ್ಯಕ್ರಮ ಬಾರಿ ಒಂಜಿ ವೈಭವಡ್ ಒಂಜಿ ಗೌಜಿಡ್ ನಡಪೆರಂಡು ಸೊ ಪೂರೆಗ್ಲ ಈ ಒಂಜಿ ಎಫರ್ಟ್ ಪಾಡ್ನ ಪೂರ ನಮ್ಮ ಓಲ್ಡ್ ಸ್ಟೂಡೆಂಟ್ನಲ್ಲಿ ಪೂರ ಯಾನು ಥ್ಯಾಂಕ್ಸ್ ಪನ್ನೊಂದಿಲ್ಲ ಅಂಚಿನ ಎಂಗೊಂಡಿಗೆ ದಿವ್ಯಲ್ಲೇರು ಆರ್ಲ ಒಂಜಿ ಕಾರ್ಯಕ್ರಮ ಯಶಸ್ವಿಯಾರ ಒಂಜಿ ಪಿಲ್ಲರ್ ಅಂತ ಬರಲಿ ಅಂಚನೆ ನಮ್ಮ ಬಾಲಂಡಲ್ಲಿರಿ ಕೂಡ ರಾತ್ರಿ ಪೂರ ಈ ಫ್ಲೆಕ್ಸ್ ಗಿಕ್ಸ್ ಡೆಕೋರೇಷನ್ ಪೂರ ಜವಾಬ್ದಾರಿ ಇತ್ತು ಭಾರಿ ಶೋಕ್ ಮಂದಿರ ಅಂಚನೆ ಗಿರಿಜಕ್ಕ ಸಂಜಯ್ ಅಣ್ಣೆ ಅಂಜನೆ ಶಶಿಕಾಂತ್ ಅಂಜನೆ ಮೇಘ ಆದಪ್ಪು ಚರಣ ಆದಪ್ಪು ಸುಧೀರಣ್ಣೆ ಆದಪ್ಪು ಸುಧಾಕರ್ ಅಣ್ಣೆ ಆದಪ್ಪು ಊರಲ್ಲಿ ಪ್ರತಿಯೊಂದು ಬುಧರ ಪನೊಂದು ಮಾಡ ಮಸ್ತ್ ಉಂಡು ಸಚಿದ ಕೊಲ್ಲಿರು ಅಂಚನೆ ಧನಲಕ್ಷ್ಮ ಕೊಲ್ಲಿರು ಅಂಚನೆ ನಮ್ಮ ಸುಧರತ್ನ ಕೊಲ್ಲಿರು ಪೂರೆಲ್ಲ ಮಸ್ತ್ ಎಫರ್ಟ್ ಪಾಡ್ದು ಒಂಜಿ ಕಾರ್ಯಕ್ರಮನ ಯಶಸ್ಸು ಮಂತ್ ಕೊರೊಂದಿಲ್ಲೆರ್ ನಿಕ್ಲು ಕಾತೊಂದೊಪ್ಪಲೆ ಸ್ಟೇ ಟ್ಯೂನ್ಡ್ ಥ್ಯಾಂಕ್ ಯು.
ನಮಸ್ತೆ ಸರ್, ಗುಡ್ ಮಾರ್ನಿಂಗ್. ನಮಸ್ತೆ ಸರ್. ನಮ್ಮೊಟ್ಟಿಗೆ ಗಣೇಶ್ ಸರ್ ಉಂಟು ಶಾಲೆ SDM ಮಂಗಳಜ್ಯೋತಿ ಶಾಲೆದ ಉಂಟು ಈ ಪ್ರೋಗ್ರಾಮ್ದ ಒಂದು ಎರಡು ವಿಷಯ. ಸರ್ ನಮಸ್ತೆ. ನಮಸ್ಕಾರ. ಭಾಳ ಒಂದು ಸಂತೋಷ ದಿವಸ. ಇವತ್ತು ನಮ್ಮ ಶಾಲೆಯಲ್ಲಿ ಕಲಿತಂಥ ಎಲ್ಲ ಹಳೆ ವಿದ್ಯಾರ್ಥಿಗಳು ಇವತ್ತು ಬಂದು ಇಲ್ಲಿ ನಿವೃತ್ತರಾದಂಥ ಎಲ್ಲ ಅಧ್ಯಾಪಕ ಮತ್ತು ಅಧ್ಯಾಪಕೇತರರಿಂದ ಎಲ್ಲರಿಗೂ ಕೂಡ ಒಂದು ಸನ್ಮಾನವನ್ನು ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಭಾಳ ಒಂದು ಸಂತೋಷದ ವಾತಾವರಣ ಇಲ್ಲಿದೆ. ಯಾಕೆಂತ ಹೇಳಿದರೆ ಪುನಃ ಒಂದು ಮರು ಸಮ್ಮಿಲನ. ಎಲ್ಲರೂ ಕೂಡ ನಮ್ಮಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಅವರ ಜೀವನದಲ್ಲಿ ಭಾಳಷ್ಟು ಸಾಧನೆಗಳನ್ನು ಮಾಡಿದವರು ತುಂಬ ಜನ ಇದ್ದಾರೆ. ತುಂಬ ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ. ಜೀವನದಲ್ಲಿ ಸಂತೃಪ್ತಿಯನ್ನು ಕಂಡುಕೊಂಡವರಿದ್ದಾರೆ. ಅವರ ಸಂತೋಷದ ಪ್ರತೀಕವಾಗಿ ಇವತ್ತು ಅವರಿಗೆ ಕಲಿಸಿದಂಥ ಗುರುಗಳನ್ನು ಒಂದು ಗುರುತಿಸಿ ಗುರುಗಳಿಗೆ ಒಂದು ಗೌರವ ಕೊಡುವಂಥ ಒಂದು ಅತ್ಯಂತ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಮಾತೃದೇವೋಭವ, ಪಿತೃದೇವೋಭವ, ನಂತರದ ಗುರುದೇವೋಭವ. ಹಾಗಾಗಿ ಗುರು ಮತ್ತು ಗುರು ಸಂಕುಲವನ್ನು ಅವರನ್ನು ಗೌರವಿಸುವಂಥ ಒಂದು ಕಾರ್ಯಕ್ರಮ ಅತ್ಯಂತ ಒಂದು ಶ್ಲಾಘನೀಯ ಕೆಲಸ. ಅವರಿಗೆ ಮಂಜುನಾಥ ಸ್ವಾಮಿ ಉತ್ತರೋತ್ತರ ಸುಖವನ್ನು ಕೊಡಲಿ ಅಂತ ನಾವು ಈ ಸಂಸ್ಥೆಯ ಪರವಾಗಿ ಪ್ರಾರ್ಥಿಸ್ತೇವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮಂಗಳಜ್ಯೋತಿಯ ಸಂಸ್ಥಾಪಕಿ ಶ್ರೀಮತಿ ಮೊಯ್ನಿನ್ ಅಪ್ಪಾಜಿ ನಾಯಕ್ ಅವರ 80ನೇ ಜನ್ಮದಿನದ ಪ್ರಯುಕ್ತ ನಮ್ಮ ಹಳೆ ವಿದ್ಯಾರ್ಥಿಗಳು ಎಲ್ಲ ಕೂಡಿ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ಯೋಜಿಸಿದ್ದೀರಿ. ಅದು ನಡೀಲಿಕ್ಕೆ ಇದೆ. ಅದು ಯಶಸ್ವಿಯಾಗಿ ನೆರವೇರಲಿ. ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಮತ್ತು ಪ್ರತಿಯೊಬ್ಬರ ಶ್ರಮದ ಫಲ ಇದು ಈ ನಮ್ಮ ಒಂದು ಕಾರ್ಯಕ್ರಮ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ನಾವು ನನ್ನ ವೈಯಕ್ತಿಕ ಹಾಗೂ ನಮ್ಮ ಎಲ್ಲ ಸನ್ಮಾನಿತ ಟೀಚರ್ಸ್ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ನಮಸ್ತೆ ಟೀಚರ್, ಹೇಗಿದ್ದೀರಿ? ನಮಸ್ತೆ. ನಮಸ್ತೆ ಟೀಚರ್. ನಮಸ್ತೆ. ನಮಸ್ತೆ. ಸಂಜಯ್. ಎಸ್ ನಮಸ್ತೆ. ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ದೀರಲ್ಲ? ನನ್ನ ಮಗನಾಗೆ ನಿನ್ಗೂ ಸಹ ಉಂಟು ಜುಟ್ಟು, ಅವನಿಗೆ ಇನ್ನುಂಟು ಇಷ್ಟು. ನೀವು ಲಾಸ್ಟ್ ಟೈಮ್ ಸಿಕ್ಕಿದ್ದು ನೆನಪಿದ್ದ? ಹೌದು, ಸಂಜಯ್. ಮತ್ತೆ ನಮಗೆ ಯಾವ್ದು ಗೊತ್ತಾಗಿಲ್ಲ, ನಿನ್ನೊಂದು ಗೊತ್ತ ಸಿಕ್ಕಿತ್ತು ಸರಿಯಾಗಿ. ಮಕ್ಕಳೇ ನೀವೆಲ್ಲ ಸೇರಿ ನಮ್ಮನ್ನೆಲ್ಲ ಎಲ್ಲೆಲ್ಲೋ ಇದ್ದವರನ್ನೆಲ್ಲ ಒಂದು ಒಟ್ಟು ಸೇರಿಸಿ ಒಂದು ನಮ್ಮನ್ನೆಲ್ಲ ಒಟ್ಟು ಸೇರಿಸಿ ಈ ರೀತಿ ಎಲ್ಲ ಒಂದು ದೊಡ್ಡ ಒಂದು ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ನಾವು ಇದನ್ನು ಎಣಿಸ್ಲೇ ಇಲ್ಲ, ಈ ರೀತಿ ನೀವೆಲ್ಲ ಮಾಡ್ತಾ ಇದ್ದೀರ. ತುಂಬ ಖುಷಿ ಆಗ್ತದೆ ಮಕ್ಕಳೇ, ತುಂಬ ಖುಷಿ ಆಗ್ತದೆ. ನಿಮಗೆ ದೇವರು ಖಂಡಿತ 7 ಜನ್ಮಕ್ಕೆ ನಿಮ್ಮನ್ನು ದೇವರು ಒಳ್ಳೇದಾಗಿರ್ಲಿ, ದೇವರು ಒಳ್ಳೇದಾಗಿರ್ಲಿ, ಒಳ್ಳೇದು ಮಾಡಿ ದೇವರು. ನಂತರ ಶಾಲೆಗೆ ಬಂದು ನಮ್ಮ ಸಹೋದ್ಯೋಗಿಗಳನ್ನೆಲ್ಲ ಭೇಟಿಯಾದಾಗ ತುಂಬ ಖುಷಿ ಆಗ್ತದೆ. ನಮ್ಮ ಹಳೆಯ ವಿದ್ಯಾರ್ಥಿಗಳನ್ನು ನೋಡುವಾಗ ತುಂಬ ಖುಷಿ ಆಗ್ತದೆ. ಇನ್ನು ಎಲ್ಲರೂ ಒಳ್ಳೆ ಕೆಲಸವನ್ನು ಸೇರಿ ಇನ್ನು ಎಲ್ಲರೂ ಒಳ್ಳೆಯದಾಗಲಿ ಮತ್ತು ಈ ಸಂಸ್ಥೆಯು ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ಅಂತ ನನ್ನ ಹಾರೈಕೆ. ಟೀಚರ್ ಹೇಳಿ ಎರಡು ಮಾತು ಮಕ್ಕಳಿಗೊಂದು ನಿಮ್ದು ಆಶೀರ್ವಾದ. ನಮಗೂ ಬಹಳ ಸಂತೋಷ. ಹೇಳಿದ್ರೆ ಈ ಸಂತೋಷಕ್ಕೆ ಪಾರವೇ ಇಲ್ಲ. ಇದು ನಮಗೆ ಉಂಟಲ್ಲ, ರಾಷ್ಟ್ರ ಪ್ರಶಸ್ತಿ ಕೊಡೋದಕ್ಕಿಂತ ಇದು ನಮಗೆ ಒಂದು ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದಾಗೆ ಆಗಿದೆ. ಅಷ್ಟೊಂದು ಸಂತೋಷ ಆಗಿದೆ. ನಿಮ್ಮನ್ನೆಲ್ಲ ನೋಡುವಾಗ ತುಂಬ ಖುಷಿ ಆಗ್ತದೆ. ಪ್ರೀತಿಯ ವಿದ್ಯಾರ್ಥಿಗಳು ಇಷ್ಟು ವರ್ಷದ ನಂತರ ನಮ್ಮನ್ನು ನೆನೆಸಿಕೊಂಡು ಕರೆದಿದ್ದಕ್ಕೆ ಬಹಳ ಸಂತೋಷವಾಗಿದೆ. ಅದನ್ನು ಹೇಳಲು ಸಾಧ್ಯವಿಲ್ಲ. ಥ್ಯಾಂಕ್ ಯು. ನಮ್ಮ ಟೀಚರ್ ಒಂದು ತುಂಬ ಲೇಟಾಗಿ ಆದರೂ ನಮಗೊಂದು ಈ ಥರ ಎಲ್ಲ ಮಾಡೋದೆಲ್ಲ ಸಂತೋಷ ಆಗ್ತದೆ. ಮಕ್ಕಳನ್ನೆಲ್ಲ ನೋಡುವಾಗ ತುಂಬ ಖುಷಿ ಆಗ್ತದೆ. ಎಲ್ಲ ಮಕ್ಕಳಿಗೂ ನಾನು ಮೊದಲು ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಂದರೆ ಮಕ್ಕಳಿಂದ ನಾವು ಇಷ್ಟು ಜನ ಎಲ್ಲ ಸ್ಟಾಫ್ನವರನ್ನು ಮತ್ತು ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನು ಭೇಟಿಯಾಗುವ ಸಂದರ್ಭ ಸಿಕ್ಕಿತ್ತು. ಇದು ತುಂಬ ಖುಷಿಯ ಸಂಗತಿ. ಥ್ಯಾಂಕ್ ಯು. ನಮ್ಮ ಈ ಮಕ್ಕಳ ಕಾರ್ಯಕ್ರಮ ನೋಡುವಾಗ ತುಂಬ ಖುಷಿ ಆಗ್ತಾ ಇದೆ. ಮಕ್ಕಳು ಇಷ್ಟು ಎತ್ತರಕ್ಕೆ ಬೆಳೆದದ್ದು ನೋಡುವಾಗ ಏನೋ ಒಂದು ಮಹದಾನಂದವಾಗ್ತಾ ಇದೆ. ಮಕ್ಕಳಿಗೆ ದೇವರು ಒಳ್ಳೆಯದು ಮಾಡಲಿ, ಅವರು ಇನ್ನೂ ಕೂಡ ಅಭಿವೃದ್ಧಿಯನ್ನು ಸಾಧಿಸಲಿ, ಅವರ ಕುಟುಂಬ ವರ್ಗಕ್ಕೂ ಕೂಡ ಶಾಂತಿ, ಸುಖ, ನೆಮ್ಮದಿ, ಐಶ್ವರ್ಯ ಎಲ್ಲವನ್ನೂ ದೇವರು ಕರುಣಿಸಲಿ ಅಂತೇಳಿ ನಾನು ದೇವರ ಹತ್ರ ಬೇಡ್ತೇನೆ. ಥ್ಯಾಂಕ್ ಯು. ಅನುದಾನಿತ ಮಂಗಳಜ್ಯೋತಿ ಸಮಗ್ರ ಶಾಲೆ ಮಾಮಂಜೂರು ಇಲ್ಲಿನ ಹಳೆ ವಿದ್ಯಾರ್ಥಿಗಳು ಇವತ್ತು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಸಂಸ್ಥೆಯಲ್ಲಿ ಸುಮಾರು 40 ವರ್ಷಗಳ ಕಾಲ
ನಡೆಸಿರ್ತಕ್ಕಂಥ ಈ ಸಂಸ್ಥೆಯಲ್ಲಿ ಅನೇಕ ಜನ ಶಿಕ್ಷಕ ಬಂಧುಗಳು ಸಿಬ್ಬಂದಿಯವರು ನಿವೃತ್ತರಾಗಿದ್ದಾರೆ. ಅವರನ್ನು ಗುರುತಿಸಿ ಅವರ ಸೇವೆಯನ್ನು ಗಮನಿಸ್ತಕ್ಕಂಥ ಮತ್ತು ಅದಕ್ಕೆ ಪುರಸ್ಕಾರವನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಬಹಳ ಸಂತೋಷದ ವಿಚಾರ. ಹಳೆ ವಿದ್ಯಾರ್ಥಿಗಳಲ್ಲಿ ಈ ರೀತಿಯ ಒಂದು ಐಕ್ಯತೆ ಮತ್ತು ಒಗ್ಗಟ್ಟು ಬಂದು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಒಂದು ಶಿಕ್ಷಕರ ಪಾಲಿಗೆ, ಸಿಬ್ಬಂದಿಯವರ ಪಾಲಿಗೆ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂಥ ಸಂದರ್ಭ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ. ನಮಸ್ತೆ, ನಾನು ಸಂಜಯ್, ಫಸ್ಟ್ ಬ್ಯಾಚ್ ನಾನು. ಯಾನ್ ಮಿಲು ಕುಡ್ಲಾಡು ಸಣ್ಣಾಡ್ ಬಂದ ಚಾನಲ್ ಉಂಟು, ನಾನು ಸ್ಟಿಕ್ಕರ್ ಕಟ್ಟಿಂಗ್ ಸಣ್ಣ ಒಂಜಿ 2 ಪಾತೆರ ನಮ್ಮ ಆಂಟಿನ ಒಂದು ನೆನಪುಡು ಮತ್ತೊಂದು ಅಂಚ ಒಂಜಿ 2 ಪಾತೆರ ಬಂದ.